ಸತ್ತೋಗ್ಬಿಟ್ರೆ MLA MLCಗಳಾಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹೋಗಯ್ಯ ಅನ್ಬೇಡ, ಗಟ್ಟಿ ಮಾತಾಡು. ಯಾಸೀಮೆ MLC ನೀನು, ಯಾಸೀಮೆ MLC ನೀನು. ಅವ್ರೇನ್ ತಪ್ಪಿಲ್ಲ ಸರ್, ಅವ್ನು ಏನ್ ತಪ್ಪಿಲ್ಲ ಸರ್, ನಾ ಕೂತು ನೋಡ್ತಾನೆ ಸರ್ ಪಾಪ. MLC ಆಗ್ಬಿಟ್ರೆ ಹೆಂಗ್ ಗಾಡಿ ಓಡಿಸೋದು ಅವ್ರ ಗಾಡಿ ಎಲ್ಲಿದೆ, ಅವ್ರ ಗಾಡಿ ಎಲ್ಲಿದೆ ಸರ್? ಅವ್ರು ಏನ್ ತಪ್ಪಿಲ್ಲ ಸರ್, ನಾನು ಹೇಳ್ದೆ ಸರ್, ಬೇಕಂದ್ರೆ ನಾನು ಬರ್ತಿದ್ದೆ ಸ್ಟೇಷನ್ ಸರ್. ಅವ್ರದ್ದು ಏನ್ ತಪ್ಪಿಲ್ಲ ಸರ್. ಗಾಡಿ ನೋಡ್ಲಾಕ ಹೇಳ್ತೀನಿ, ಹೊಡ್ದಾಕ್ರೆ ಅವನ ದೊಡ್ಡತನ ಇದೆಯಾ, ದೊಡ್ಡತನ ಇದೆಯಾ, ಗೌರವ ಆಯ್ತಾ ಇದೆಯಾ? ಎಲ್ಲ ಕಾಯ್ಕೊಂಡು ಗಾಡಿ ಬೈಕಿಂಗ್ ಹೊಡೆದ್ರೆ ಹಿಂಗ್ ಹೋಗೋದು, ಕುತ್ಕೊಳ್ಳೋದಲ್ಲ. ಬೈಕಿಂಗ್ ಹೊಡೆದ್ರೆ ಹಿಂಗ್ ಹೋಗೋದು. ಧರ್ಮ ಬೇಡವಾ? ಏನನ್ನ ಆಗೋಗ ಧರ್ಮ ಬೇಡವಾ? ಗಾಡಿ ನಾವು ಕಾರು ಇನ್ಸೂರೆನ್ಸ್ ಪೇ ಮಾಡ್ಕೊಂಡ್ರು ಅಲ್ಲಿ ಏನನ್ನ ಆಗ್ಲಿ ನಾವ್ ಹೇಳೋದು ಗೌರವ ಆಯ್ತಾ ಬೇಡವಾ? ಮನುಷ್ಯ ಸತ್ತೋಗ್ಬಿಟ್ರೆ MLA MLCಗಳಾಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅದಾದ್ಮೇಲೆ ಗಾಡಿ ಧರ್ಮ ಎಲ್ಲಿದೆ ನಿಮ್ಗೆ? ಗಾಡಿ ಹೋಗಿಲ್ಲ, ಮಾನವೀಯತೆ ಧರ್ಮ ಎಲ್ಲಿದೆ? ಅವರೇ ಬರಲಿಲ್ಲ. ಅಲ್ಲಲ್ಲ, ಮಾನವೀಯತೆ ಯಾರಂತ ನೋಡ್ರಿ ಪೊಲೀಸ್ ಮಗ ಅವನು. ಪೊಲೀಸ್ ಈಗ ಆಯ್ತಪ್ಪ, ಗಾಡಿ ಹಾಕಿದೆ ಏನೈತೆ ಅಂತ ಹೇಳು. ಸೌಜನ್ಯ ತೋರಿಸ್ತೀರ ನೀವು? ಸೌಜನ್ಯ ತೋರಿಸ್ತೀರ? ಒಂದು ಸೌಜನ್ಯ ತೋರಿಸಕ್ ಬೇಡವಾ? ಆಯ್ತು, ಏನೋ ಆಗಿದೆ, ತಪ್ಪು ಸರಿ. ಆಮೇಲೆ ಗಾಡಿ ಎತ್ತು ಬಿಡ್ತೀಯ ಎಲ್ಲೆತ್ತು ಬಿಡ್ತೇವೆ ಗಾಡಿ, ಗಾಡಿ ಹೋಗಿಲ್ಲ. ಗಾಡಿ ಬಿಡ್ತೀರಾ? ಸೌಜನ್ಯ ಬೇಡವಾ? ಪೊಲೀಸ್ ಬರ್ಲಿ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳ್ತಾರೆ. ಸೌಜನ್ಯ ಬೇಡವಾ? ಯಾರು ಮಿನಿಸ್ಟರ್ ಕಳ್ಸ್ತಾರೆ ಕರ್ಸು. ಮಾತಾಡಿ ಸರಿ ಅಂತ ಫಸ್ಟ್ ಆಫ್ ಆಲ್ ನೀವ್ ಹೇಳಿದ್ದು ಏನಾಗಿಲ್ಲ ಅಲ್ವಾ? ಗಾಡಿ ಹೋಗ್ಬಿಟ್ಟೆ, ಅವ್ರದೇ ಇರ್ಲಿ ನಿಮ್ದೇ ಇರ್ಲಿ, ನೀವು ಸೌಜನ್ಯ ತೋರಿದ್ರ ನಿಮ್ನೆಲ್ಲ MLC ಮಾಡ್ತಾರಲ್ಲ. ಸಮಸ್ಯೆ ಸಾವಿರ ಇರಲಿ, ಒಬ್ಬ ಮನುಷ್ಯ ಬಿದ್ದವನೇ ಅಂದಾಗ ಇನ್ನೊಂದು ನಾನೊಂದು ಮಾತಾಡ್ತೀನಿ, ಇರ್ಬೋದು, ಬಟ್ ಅಲ್ಲಿ ಹೊಡೆದ್ಮೇಲೆ ನಿಲ್ಸ್ಬಿಟ್ಟು ಒಂದು ಗೌರವ ಇದೆ ಸರ್. ಗೌರವ ಎಲ್ಲಿದೆ? ಗೌರವ ಎಲ್ಲಿದೆ? ನಿಮ್ಗೆ ಗೌರವ ಇದೆಯಾ? ಏನ್ ಹೇಳೋದ್ ಕೇಳೋದು? ಪೊಲೀಸ್ ಬಂದ್ಬಿಟ್ರೆ ಏನಾಗಿದೆ ಪೊಲೀಸ್ ಕುಂಡ್ರೆ ಮುಡಿದ್ದೀರಾ? ಕುಂಡ್ರೆ ಮುಡಿದ್ದೀರಾ? ನೋಡೋಣ ಏನಾಗುತ್ತೆ. ಏನದು ಗೌರವ ಮಾತಾಡ್ರಿ, ಗೌರವ ಮಾತಾಡ ನೀನು ನಿಂದಿಲ್ಲ. ಅವ್ರೇನ್ ಹೇಳಿದ್ರು ನೆಟ್ ಗಾಡಿ ಓಡಿಸೋಣ, ಏನ್ ಆಗಿಲ್ಲಪ್ಪ ಬಿಡ್ರಿ, ಆಯ್ತು ಹಾಸ್ಪಿಟಲ್ ಸೇರ್ಸೋಣ, ಏನೋ ಹೋಗ್ರಿ ಅಂದ. ಆಕ್ಸಿಡೆಂಟ್ ಆಯ್ತು ಮಾತಾಡ್ರಿ, ಏನ್ ಹೇಳ್ತಾರೆ?
ನೋಡಿ ನಾನು ಹೇಳೋದು ತಪ್ಪು ಸರಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲಮ್ಮ. ಡ್ರೈವರ್ನ ನಾವು ತಪ್ಪು ಸರಿ ಬಗ್ಗೆ ಮಾತಾಡ್ತಾ ಇಲ್ಲ. ಯಾರೋ ವ್ಯಕ್ತಿ ಬಿದ್ದಿದ್ದಾನೆ, ಅದಕ್ಕೇನು ಮಾಡ್ಬೇಕಷ್ಟೇ ನಾವು ಕೇಳ್ತಾ ಇರೋದು. ಅವ್ನು ತಪ್ಪು ನಾವು ಸೌಜನ್ಯ ಮಾನವೀಯತೆ ಮೆರೆಯೋದು ಬೇಡವಾ? ಮಾನವೀಯತೆ ಮೆರೆಯೋದು ಬೇಡವಾ? ಯಾರೋ ಒಬ್ಬ ಆರ್ಡಿನರಿ ಪರ್ಸನ್ ಫುಟ್ಪಾತ್ ಮೇಲೆ ಓಡಾಡೋನು ಮಾನವೀಯತೆ ಧರ್ಮ ತೋರಿಸ್ತಾನೆ. ಒಬ್ರು MLC ನಿಮ್ಗೆ ಗೌರವನೇ ಇಲ್ವೇ? ಹೇಳ್ರಪ್ಪ, ನಿಮ್ಗೆಲ್ಲ ಓಟ್ ಹಾಕ್ಬೇಕು ನಾವೆಲ್ಲ. ಹೋಗಯ್ಯ ಅಲ್ಲ, ಹೋಗಯ್ಯ ಅನ್ಬೇಡ, ನೆಟ್ಟು ಮಾತಾಡು. ನೀನ್ ನೆಟ್ಟು ಮಾತಾಡಲೇ ಸಿಂಗಲ್ ಓಟ್ ಏನು ಉಪಯೋಗಿಸ್ತೇನೆ? ಸರ್ಕಾರ ಪೊಲೀಸ್ ಮಾಡಿದ್ಯಾ ನೀನು? ಮಾಡಿದ್ದೇನಾ? ಮಾತಾಡಬಾರ್ದು. ಹೋಗಿರೋ ಮುಖ್ಯಸ್ಥರಿಗೆಲ್ಲ ಬಿಡ್ರಿ, ಕಾಲ್ ಮುರಿದೋದ್ರೇನಂತ ಅವನು ಸರ್ಕಾರ ಪೊಲೀಸ್ ಕೊಂಡ್ಕೊಂಡ್ಬಿಡವ್ರೆ, ಏನ್ ಬೇಕಾದ್ರೂ ಮಾಡ್ಕೊಂಡ್ಬಿಡ್ತಾನೆ. MLC ನೀನು? ಯಾವ ಸೀಮೆ MLC ನೀನು? ಯಾವ ಸೀಮೆ MLC ನೀನು? ಮಾನವೀಯತೆ ಧರ್ಮ ಇಲ್ಲ, ಮಾನವೀಯತೆ ಧರ್ಮ ಇಲ್ಲ ನಿನಗೆ. ಮಿನಿಸ್ಟರ್ಗಳ ನಿಲ್ಸ್ಬಿಟ್ಟು ಕರ್ಕೊಂಡು ಹೋಗ್ತಾರ. ನಿನ್ ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ಅಲ್ಲ, ಮಾನವೀಯತೆ ಧರ್ಮ ಕಾರ್ ತಗೊಳ್ಳಿ, ಅಲ್ಲಿಗೆ ತಗೊಂಡ್ರೆ ಅವ್ರು ಬರಕ್ಕಾಗಲ್ಲ. ಏನ್ ಹೇಳ್ಬೇಕು? ಬಿದ್ದಾಗ ಏನ್ ಹೇಳ್ಬೇಕು? ಇದು ಧರ್ಮ. ಗಾಡಿ ಹೋಗ್ಬಿಡ್ಲಿ, ಅದನ್ನ ಹಂಗೆ ಮಾಡ್ಕೊಂತ ಅವ್ರಿಗೆ ನೋಡಿ. ಡ್ರೈವರ್ಗೆ ಅವರು ಆ ಕಡೆಯಿಂದ ಸೀದಾ ಎಂಟ್ರಿ ಆದ. ಇಲ್ಲಿ ನೋಡಿ, ಏನೋ ಪಾಪ ಅವ್ರಿಗೆ ಫಸ್ಟ್ ಪೇಷಂಟ್ ಹಾಸ್ಪಿಟ್ಲ್ ಕಳಿಸಿ ಗೊತ್ತಿದೆ. MLAಗಳು MLCಗಳಾಗ್ಬಿಟ್ರೆ ಇಷ್ಟ ಬಂದ ನಾನು ಮಾತಂಗಿತ್ತು ಬ್ರದರ್, ಮಾತಂಗಿತ್ತು. ಫಸ್ಟ್ ಏನ್ ಮಾಡ್ಬೇಕು ನಾವು ಕೇಳಿ, ನೀವು MLC ಸಪೋರ್ಟ್ ಮಾಡ್ಬೇಡಿ. MLC ಆಗ್ಬಿಟ್ರೆ ಸಪೋರ್ಟ್ ಮಾಡ್ಬಿಟ್ಟಾಗ ನಾವೆಲ್ಲ ಓಟ್ ಹಾಕಿ ಗೆಲ್ಸಿರುತ್ತೆ. ಏನದೇನ
ನೀನು ನನ್ನ ನಡೆಯಂಗಿಲ್ಲ ಅಣ್ಣ, ಕಳ್ಳ ಹೋದಂಗ್ ಹೋಗ್ತಾನ್ ನೋಡು. ನನ್ನ ನಡೆಯಂಗಿಲ್ಲ ನೀನು ಧರ್ಮ ಇಲ್ಲ. ಸರಿನಾ? ಏನ್ ದೊಡ್ಡ ಮನುಷ್ಯ ತರ ಮಾತಾಡ್ತಾರೆ. ಸರಿನಾ? MLC ಆದವರು ಪೊಲೀಸ್ ಅವ್ರು ಬಿದ್ದವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಬೇಡ, ಮಿನಿಸ್ಟರ್ ಒಳಗೆ ಕರ್ಕೊಂಡು ಹೋಗ್ತಾರೆ ನೋಡಿ, ಮಿನಿಸ್ಟರ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಇದು ಬೇಡ ನೀನು, ನನ್ನ ನಡೆಯಂಗಿಲ್ಲ. ಅವ್ರು ಮಾತಾಡಿದ ಹೆಂಗಿತ್ತು ಗೊತ್ತೇನ್ರಿ? ಹಂಗಿಂದ ಸಪೋರ್ಟ್ ಮಾಡ್ತೀವ. ಕಳ್ಳ ಹೋದಂಗ್ ಹೋಗ್ತಾನೆ. ಕಳ್ಳ ಹೋದಂಗೆ ಬ್ರದರ್ ಅವ್ರೆ ನೆಟ್ಟು ಗೊತ್ತಾಗಲ್ಲ ಗಾಡಿ ಓಡಿಸೋದು ದುರಂಕಾರ. ಆಯ್ತು ಎಲ್ಲ ಮಾಡೋಣ ಬಿಡ್ರಿ. ಆಯ್ತಾ ಅಕಸ್ಮಾತ್ ಆಗೋದು ಆಕ್ಸಿಡೆಂಟ್ ಅಂತ ಇಲ್ಲ. ಕೈ ತೆಗೋಣ, ಕೈ ತೆಗೋಣ, ಕೈ ತೆಗಿ ನೀನು. ತಗೊಳಪ್ಪ ತಗೋ ಸರಿನಾ? ತಗೋ ಮಾಡ್ಕೊಡೋಣ. ಅರ್ಥ ಆಯ್ತಾ? ಈ ಗಾಡಿ ಹೋಗಿ ಸ್ಟೇಷನ್ ತಗೊಂಡೋಗಿ ಬಿಡ, ಸ್ಟೇಷನ್ ತಗೊಂಡೋಗಿ ಅಣ್ಣ ಇನ್ನೊಂದು ಯಾವ್ದು ಗಾಡಿನ ಟೂ ವೀಲರ್ ಯಾರು ಇಲ್ಲ ಅಲ್ಲೇ ರೇಟ್ ಬಿದ್ದಿದೆ.